ತೋಡಿನೊಳಗೆ ಬಿದ್ದಿರುವ ಅಪರಿಚಿತ ವೃದ್ಧರನ್ನ ಸಮಾಜ ಸೇವಕ ವಿಶುಶೆಟ್ಟಿ ಅಂಬಲಪಾಡಿ ಅವರು ರಕ್ಷಿಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದ್ದಾರೆ. ಪಾದಚಾರಿ ವೃದ್ಧರೋರ್ವರು ಬ್ರಹ್ಮಗಿರಿ ಕಾಲ್ಮೆಂಟ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ರಸ್ತೆ ಪಕ್ಕದ ಆಳವಾದ ತೋಡಿಗೆ ಬಿದ್ದಿರುವ ಘಟನೆ ನಿನ್ನೆ ತಡರಾತ್ರಿ ಸಮಯ ನಡೆದಿದೆ. ವೃದ್ಧರು ಬಿದ್ದಿರುವ ವಿಷಯವು ಯಾರ ಗಮನಕ್ಕೂ ಬಾರದೇ ಇದ್ದರಿಂದ ರಾತ್ರಿ ಸಮಯವನ್ನ ವೃದ್ಧರು ಸೊಳ್ಳೆ ವಿಷಜಂತುಗಳ ಸಂಚಾರವಿರುವ ತೋಡಿನಲ್ಲಿ ಕಳೆದಿದ್ದಾರೆ. ಇಂದು ನಸುಕಿನ ಜಾವ ನರಳಾಟದ ಧ್ವನಿ ಕೇಳಿದ ಸನಿಹದ ಮನೆಯವರು ಧ್ವನಿ ಬರುವ ಸ್ಥಳದತ್ತ ಹುಡುಕಾಟ ನಡೆಸಿದಾಗ ಅಪರಿಚಿತ ವೃದ್ಧರೋರ್ವರು ಚಪ್ಪಡಿ ಹಾಸಿದ ತೋಡಿನೊಳಗೆ ಅಪಾಯದ ಸ್ಥಿತಿಯಲ್ಲಿರುವುದು ಕಂಡುಬಂದಿದೆ. ಅವರು ತಕ್ಷಣ ವೃದ್ಧರ ರಕ್ಷಣೆ ಮಾಡಲು ಸಮಾಜ ಸೇವಕ ವಿಶುಶೆಟ್ಟಿ ಅಂಬಲಪಾಡಿ ಅವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸುದ್ದಿ ತಿಳಿದು ಘಟನಾ ಸ್ಥಳಕ್ಕೆ ಧಾವಿಸಿ ಬಂದಿರುವ ಸಮಾಜ ಸೇವಕ ವಿಶುಶೆಟ್ಟಿ ಅವರು ಅಂಬಲಪಾಡಿಯ ಕೃಷ್ಣ ಅವರ ಸಹಾಯವನ್ನ ಪಡೆದು ತೋಡಿಗೆ ಇಳಿದು ಪ್ರಯಾಸಪಟ್ಟು ವೃದ್ಧರನ್ನ ಮೇಲಕ್ಕೆತ್ತಿದ್ದಾರೆ. ವೃದ್ಧರ ಕಾಲು ದೇಹದ ಕೆಲ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದರಿಂದ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದ್ದಾರೆ. ವಿಷಜಂತುಗಳ ಸಂಚಾರವಿರುವ ತೋಡಿನಲ್ಲಿ ವೃದ್ಧರು ಯಾವೊಂದು ಅಪಾಯವಿಲ್ಲದೆ ವಿಶುಶೆಟ್ಟಿಯವರ ತಕ್ಷಣದ ಸಮಯ ಪ್ರಜ್ಞೆಯಿಂದ ಪಾರಾಗಿದ್ದಾರೆ.